ರಕ್ತ ಪರೀಕ್ಷೆ ನಡೆಸಿ ನೀಡಲಾದ ಪ್ರಯೋಗಾಲಯದ ವರದಿಯಲ್ಲಿ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬಂದ ಹಿನ್ನೆಲೆ ವಿಚಾರಿಸಲು ಹೋದಾಗ ಉಡಾಫೆಯ ಉತ್ತರ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿ ಸಂತ್ರಸ್ತ ವ್ಯಕ್ತಿ ವಿಟ್ಲ ಚಂದಳಿಕೆಯಲ್ಲಿರುವ ಕ್ಲಿನಿಕ್ ಆ್ಯಂಡ್ ಲ್ಯಾಬೊರೇಟರಿ ವಿರುದ್ಧ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಬಂಟ್ವಾಳ ತಾಲೂಕು ಬದನಾಜೆ ಸಮೀಪದ ನಿವಾಸಿಯಾಗಿರುವ ಕಿಯನ್ ಹರ್ಬಲ್ ಸೆಂಟರ್ ಕಂಪನಿಯ ಮಾಲೀಕ ಡಾಕ್ಟರ್ ಶರತ್ ಶೆಟ್ಟಿ ದೂರು ನೀಡಿದವರು. ವಿಟ್ಲ ಕಬಕ ರಸ್ತೆಯ ಚಂದಳಿಕೆ ಪರಿಸರದ ರಕ್ಷಾ ಕ್ಲಿನಿಕ್ ಆ್ಯಂಡ್ ಲ್ಯಾಬೊರೇಟರಿಯಲ್ಲಿ ಸಿಬಿಸಿ ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ದೇನೆ. ಬೆಳಗ್ಗೆ ಸುಮಾರು 10:50 ಗಂಟೆಗೆ ನಾನು ರಕ್ತ ನೀಡಿದ್ದು, ಅದರ ಸಂಪೂರ್ಣ ರಿಪೋರ್ಟ್ ನನಗೆ 11:03 ಗಂಟೆಗೆ ಅಂದರೆ 11 ಗಂಟೆ 3 ನಿಮಿಷ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಕಳಿಸಿದ್ದಾರೆ. ಆ ರಿಪೋರ್ಟ್ನಲ್ಲಿ ಹಿಮೋಗ್ಲೋಬಿನ್ 14 ತೋರಿಸ್ತಾ ಇದೆ, ಹಾಗೆ ಪ್ಲೇಟ್ಲೆಟ್ಸ್ 18,000 ತೋರಿಸ್ತಾ ಇದೆ. ಆ ರಿಪೋರ್ಟನ್ನು ನೋಡಿ ಕೂಡಲೇ ರಕ್ಷಾ ಕ್ಲಿನಿಕ್ಗೆ ಕರೆ ಮಾಡಿ ನೀವು ಮಾಡಿರುವಂತಹ ರಿಪೋರ್ಟ್ ಸರಿ ಇದೆಯೇ ಎಂದು ಕೇಳಿದಾಗ ಅಲ್ಲಿಯ ಸಿಬ್ಬಂದಿ ನಾವು ಮಾಡಿರುವ ರಿಪೋರ್ಟ್ ಸರಿ ಇದೆ, ನೀವು ಬೇರೆ ಎಲ್ಲಿ ಸಹ ಮಾಡಿಸಿ, ತೊಂದರೆ ಇಲ್ಲ, ನಾವು ನಮ್ಮ ವೈದ್ಯರಲ್ಲಿ ತೋರಿಸಿ ನಿಮಗೆ ರಿಪೋರ್ಟ್ ವಾಟ್ಸಪ್ ಮುಖಾಂತರ ಕಳಿಸಿದ್ದೇವೆ ಎಂದು ಹೇಳಿದರು. ಆದರೆ ರಿಪೋರ್ಟ್ನಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ನಾನು ವಿಟ್ಲದ ಧನ್ವಂತರಿ ಹಾಗೂ ವಿಕೇರ್ ಲ್ಯಾಬ್ನಲ್ಲಿ ಪ್ಲೇಟ್ಲೆಟ್ಸ್ ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ದೇನೆ. ಆದರೆ ಅಲ್ಲಿನ ವರದಿಯಲ್ಲಿ 1 ಲಕ್ಷ ಮತ್ತು ಧನ್ವಂತರಿ ಲ್ಯಾಬೊರೇಟರಿಯಲ್ಲಿ 1,13,000 ಪ್ಲೇಟ್ಲೆಟ್ಸ್ಗಳನ್ನು ತೋರಿಸಿದೆ. ಕೂಡಲೇ ನಾನು ಚಂದಳಿಕೆ ರಕ್ಷಾ ಕ್ಲಿನಿಕ್ ಮತ್ತು ಲ್ಯಾಬೊರೇಟರಿಗೆ ಬಂದು ರಿಪೋರ್ಟ್ಗೆ ಸಹಿ ಹಾಕಿ ಕೊಡಿ ಎಂದು ಕೇಳಿದಾಗ ಅಲ್ಲಿಯ ವೈದ್ಯರು ನಿರಾಕರಿಸಿದ್ದಾರೆ. ಅಲ್ಲದೆ ಉಡಾಫೆಯಾಗಿ ಮಾತನಾಡಿದ್ದಾರೆ ಎಂದು ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ದೂರು ನೀಡಲು ವಿಟ್ಲ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ರಕ್ಷಾ ಲ್ಯಾಬೊರೇಟರಿ ಮಾಲೀಕರು ಅವರೂ ಕೂಡ ಪೊಲೀಸರೊಂದಿಗೆ ಉಡಾಫೆಯಾಗಿ ಮಾತನಾಡಿದ್ದಾರೆ. ಬಳಿಕ ನಾನು ಆರೋಗ್ಯಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಲೋಕಾಯುಕ್ತರಿಗೆ ಮತ್ತು ಆರೋಗ್ಯ ಸಚಿವರಿಗೆ ದೂರು ನೀಡುವುದಾಗಿ ಡಾಕ್ಟರ್ ಶರತ್ ಶೆಟ್ಟಿ ಈ ಸಂದರ್ಭ ತಿಳಿಸಿದ್ದಾರೆ. ಬ್ಲಡ್ ಟೆಸ್ಟ್ ಅಂತ ಹೇಳಿ ಹೋದಾಗ ನಮಗೆ ಒಂದು ಸಣ್ಣ ಸಮಸ್ಯೆ ಅಂತ ಹೇಳಿ ಆಗುವುದಿಲ್ಲ, ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮಗೆ ಅದರ ಹಿಂದಿನ ದಿನ ನನಗೆ ಒಂದು ಜ್ವರ ಬಂದಿತ್ತು. ಶನಿವಾರ ಮಧ್ಯರಾತ್ರಿ ಜ್ವರ ಬಂದಿದೆ ಅಂತ ಹೇಳಿ ನಾನು ಬೆಳಗ್ಗೆ ಒಂದು 10:30 11 ಗಂಟೆ ಒಳಗಡೆ ನಾನೊಂದು ವಿಟ್ಲದಲ್ಲಿರುವಂತಹ ಒಂದು ರಕ್ಷಾ ಕ್ಲಿನಿಕ್ ಎಂಬ ಲ್ಯಾಬೊರೇಟರಿಗೆ ನಾನು ಹೋಗ್ತೇನೆ. ಹೋಗಿ ಬರುವಾಗ ಒಂದು ಬ್ಲಡ್ ಟೆಸ್ಟ್ ಮಾಡುವ ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡ್ತೇನೆ. ಸಿಬಿಸಿ ಅಂತ ಹೇಳುವಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇನೆ. ಆ ಬ್ಲಡ್ ಟೆಸ್ಟ್ ಮಾಡಿದ ನಂತರ ನನಗೆ ರಿಪೋರ್ಟ್ ಬಂದ್ಬಿಟ್ಟು ಪ್ಲೇಟ್ಲೆಟ್ ಬಂದ್ಬಿಟ್ಟು 18,000 ತೋರಿಸ್ತದೆ. ಸೊ 18,000 ತೋರಿಸ್ತದೆ. ನಾನು ಎಂತ ಮಾಡ್ತೇನೆ, ಆ ರಿಪೋರ್ಟ್ ಅನ್ನ ಮೊಬೈಲ್ಗೆ ಬರ್ತದೆ, ವಾಟ್ಸ್ಆಪ್ ಮುಖಾಂತರ ನನಗೆ ಮೊಬೈಲ್ಗೆ ಬರ್ತದೆ. ಆ ಮೊಬೈಲ್ ಮುಖಾಂತರ ಮೊಬೈಲ್ಗೆ ಬಂದ ನಂಬರ್ಗೆ ನಾನು ಕಾಲ್ ಮಾಡ್ತೇನೆ. ಏನು ಇದು ರಿಪೋರ್ಟ್ ನೋಡಿ ಒಂದು ಕಾಲ್ ಮಾಡುವಾಗ ನನಗೆ ಅವರು ಹೇಳ್ತಾರೆ, ಇದು ಕ್ರಾಸ್ ಚೆಕ್ ಮಾಡಿದ್ದೀರಾ ಅಂತ ಕೇಳ್ತೇನೆ. ಕ್ರಾಸ್ ಚೆಕ್ ಮಾಡಿದ್ದೇನೆ ಸರ್, ಇದ್ರ ಬಗ್ಗೆ ನನಗೆ ಏನು ತೊಂದರೆ ಇಲ್ಲ, ಕ್ರಾಸ್ ಚೆಕ್ ಮಾಡಿದ್ದೇನೆ, ನೀವು ಬೇಕಿದ್ರೆ ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾ ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡಿ ಅಂತ ಹೇಳುವಾಗ ಸರಿ ಆಯ್ತು ಮೇಡಮ್, ನನಗೆ ಇದರಿಂದ ಏನೋ ಕ್ರಾಸ್ ಚೆಕ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ನನಗೆ ಮಾಡ್ತೇನೆ ಅಂತ ಹೇಳಿ ನಾನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ವಿಟ್ಲದಲ್ಲಿರುವಂತಹ ಧನ್ವಂತರಿ ಮತ್ತು ವಿಕೇರ್ ಲ್ಯಾಬ್ಗೆ ನಾನು ಹೋಗ್ತೇನೆ. ವಿಕೇರ್ ಲ್ಯಾಬ್ಗೆ ಹೋಗಿ ಅವ 2 ಟೆಸ್ಟ್ ಗಳನ್ನ ಮಾಡುವಾಗ ನನಗೆ ಸರಿಯಾದ ರೀತಿಯ ಒಂದು ರಿಪೋರ್ಟ್ ಬರ್ತದೆ. ಒಂದರಲ್ಲಿ 1 ಲಕ್ಷ ಬರ್ತದೆ, ಒಂದರಲ್ಲಿ 1 ಲಕ್ಷ ಬರ್ತದೆ, ಇನ್ನೊಂದು ಲ್ಯಾಬ್ ಅಲ್ಲಿ ನನಗೆ 1,13,000 ಬರ್ತದೆ. ಈ 2 ರಿಪೋರ್ಟ್ ಅನ್ನು ಇಟ್ಕೊಂಡು ನಾನು ಆ ರಕ್ಷಾ ಕ್ಲಿನಿಕ್ಗೆ ಹೋಗ್ತೇನೆ. ನಿಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಈ ರೀತಿಯಾದ ಸಮಸ್ಯೆಗಳಾಗಿದೆ ಅಂತ ಹೇಳಿ ಡಾಕ್ಟರ್ ಅಲ್ಲಿ ಮಾತಾಡುವಾಗ ಅವರು ಹೇಳ್ತಾರೆ, ನಮ್ಮ ಲ್ಯಾಬ್ ನಲ್ಲಿ ಸರ್ ಕರೆಕ್ಟ್ ಇದೆ, ಹೊಸತು ಲ್ಯಾಬ್, ನೀವು ಅವರಲ್ಲೇ ಇನ್ನೊಮ್ಮೆ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ನಾನು 2 ಲ್ಯಾಬ್ ಅಲ್ಲಿ ಮಾಡಿರೋದ್ರಿಂದ ನಮ್ಗೆ ಅದು ಸರಿಯಾದ ರಿಪೋರ್ಟ್ ಅಂತ ಅನ್ಸಿತ್ತು. ಬಟ್ 18,000 ಇರುವಾಗ ನಮ್ಗೆ ತುಂಬಾ ಸಮಸ್ಯೆಗಳು ಕಾಣ್ತದೆ. 18,000 ಇರುವಾಗ ನಮ್ಗೆ ಆಕ್ಚುಲಿ ನಾವು ಮೆಡಿಕಲ್ ಕಲ್ತ ಕಾರಣ ನಮ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಸೊ ತುಂಬಾ ಅದರ ವ್ಯತ್ಯಾಸಗಳು ಕಾಣ್ತಾ ಬರ್ತದೆ ಆರೋಗ್ಯದಲ್ಲಿ. ಸೊ ಹಾಗನ್ನ ಇಟ್ಕೊಂಡು ನಾನು ಅವರಲ್ಲಿ ಮಾತಾಡಿದೆ. ಸ್ವಲ್ಪ ಮಾತಾಡುವಾಗ ಅವರು ಹೇಳ್ತಾರೆ, ನಾನು ಕೇರಳದಿಂದ ಇಲ್ಲಿಗೆ ಬಂದದ್ದು ಎಲ್ಲವನ್ನು ಫೇಸ್ ಮಾಡಿಕೊಂಡೇ ಬಂದಿದ್ದೇನೆ. ಇಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ನೀವು DHO ಅಲ್ಲ THO ಅಲ್ಲ, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಕೊಟ್ಟರು ನಾನು ಈ ರಿಪೋರ್ಟ್ಗೆ ಸೈನ್ ಹಾಕುದಿಲ್ಲ ಅಂತ ಹೇಳ್ತಾರೆ. ನನ್ಗೆ ಸಹ ಅವಾಗ ಸ್ವಲ್ಪ ಬೇಸರ ಆಗ್ತದೆ. ನಾನು ಹೇಳಿದ್ದೇನೆ ಅವರಲ್ಲಿ, ನಿಮ್ಗೆ ಈ ರೀತಿ ಮಾತಾಡ್ಕೊಂಡು ಉಡಾಪೆಯಿಂದ ಮಾತಾಡ್ಕೊಂಡು ಈ ಕ್ಲಿನಿಕ್ ಅನ್ನ ನಡೆಸೋದಲ್ಲ, ಪ್ರೀತಿ ವಿಶ್ವಾಸದಿಂದ ನಡೆಸಿ, ತಪ್ಪು ಎಲ್ಲರಿಂದನೂ ಆಗ್ತದೆ, ಅದನ್ನ ಸರಿ ಮಾಡಿಕೊಂಡು ಹೋಗುವಂತ ಒಂದು ದಾರಿ ಗೊತ್ತಿರ್ಬೇಕಂತ ನಾನು ಅವರಲ್ಲಿ ಹೇಳುವಾಗ, ನೀವು ಅದರ ಬಗ್ಗೆ ನನ್ನ ಹತ್ರ ಮಾತಾಡುವ ಅಗತ್ಯ ಇಲ್ಲ, ಹೋಗಿ ಏನು ಆಗ್ತದೆ ನಿಮ್ ಕೈಲಿ ಅದು ಫೇಸ್ ಮಾಡಿ ನೀವು ಅಂತ ಹೇಳ್ತಾರೆ. ನಾನು ಈಗ ಸೀದಾ ಬಂದು ನನಗೆ ಅದು ಉಪಾಯ ಇಲ್ಲದೆ, ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಉಪಾಯ ಇಲ್ಲದೆ ಸೀದಾ ನಾನು ಬಂದು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಇಶ್ಯೂ ಮಾಡ್ತೇನೆ. ಕಂಪ್ಲೇಂಟ್ ಇಶ್ಯೂ ಮಾಡುವಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಪೊಲೀಸ್ನವರು ಅವರಿಗೆ ಫೋನ್ ಮಾಡಿ ಕರೆಸ್ತಾರೆ, ಅದೇ ಅಲ್ಲಿಯ ಓನರ್ನ ಫೋನ್ ಮಾಡಿ ಕರೆಸ್ತಾರೆ. ಅವ್ನು ಬರುದಿಲ್ಲ ಅಂತ ಹೇಳ್ತಾರೆ ಅವರು. ಆಕ್ಚುಲಿ ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಫೋನ್ ಮಾಡಿ ಸ್ಟೇಟ್ಮೆಂಟ್ಗೆ, ಸರ್ ನಿಮ್ಮ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಷ್ಟು ಅವನು ದೊಡ್ಡ ವ್ಯಕ್ತಿ ಆಗಿದ್ದಾರಾ, ಅವರ ಕೈಯಲ್ಲಿ ನೀವು ಕಂಪ್ಲೇಂಟ್ ತಗೊಳ್ಳಿ, ಅವನು ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ, ತೊಂದರೆ ಇಲ್ಲ, ನಮ್ಗೆ ನಿಮ್ಮ ಕೈಯಲ್ಲಿ ಆ ಸಿಗ್ನೇಚರ್ ಮಾಡಿಸ್ಲಿಕ್ಕೆ ಆಗ್ತದ, ಪೊಲೀಸ್ನವ್ರು ರಿಕ್ವೆಸ್ಟ್ ಮಾಡ್ತಾರೆ, ಈ ರಿಪೋರ್ಟಿಗೆ ಒಂದು ಸಿಗ್ನೇಚರ್ ಮಾಡಿ, ಅವ್ರು ಮತ್ತೆ ನೆಕ್ಸ್ಟ್ ಏನ್ ಫೇಸ್ ಮಾಡ್ಬೇಕು ಅವ್ರು ಮಾಡ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ನೀವು ಸೈನ್ ಮಾಡಿಸಿ, ನೀವು ಯಾರ ಕೈಯಲ್ಲಿ ಮಾಡಿಸ್ತೀರಿ ನಾನು ನೋಡ್ತೇನೆ ಅಂತ ಹೇಳಿ ಪೊಲೀಸ್ನವರಿಗೆ ಅವರು
ಒಂದು ಬೇಡದಿರುವ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅದು ನಮ್ಗೆ ಸಹ ತುಂಬಾ ಬೇಸರ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಇದುವರೆಗೂ ಪ್ರತಿಯೊಂದು ರಕ್ಷಣೆಗೆ ನಮ್ಗೆ ಅವ್ರು ಬೇಕು, ಅವರಿಗೆ ಆ ರೀತಿ ಮಾತನಾಡುವಾಗ ಅವ್ರು ಹೇಳ್ತಾರೆ ನೀವು DHO ಮತ್ತೆ THO ಗೆ ಹೋಗಿ ಅಂತ. ಅವರ ಆ ವ್ಯಕ್ತಿ ಉಡಾಫೆಯಿಂದ ಮಾತಾಡಿದಲ್ಲದೆ ಪುನಃ ನಮ್ಗೇನ್ ಹೇಳ್ತಾರೆ, ಆ ಕ್ಲಿನಿಕ್ ಅಲ್ಲಿ ನಾನು DHO ಮತ್ತು THO ಅನ್ನ ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿ ಮೂಲವಾಗಿ ನಮ್ಗೆ ಹೇಳ್ತಾರೆ. ಅಲ್ಲಿ ಫೋನ್ ಎದುರೆದುರು ಮಾತಾಡುವಾಗ ಮೂಲವಾಗಿ ಹೇಳ್ತಾರೆ DHO ಮತ್ತು THO ಅನ್ನ ನಾವು ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ, ಲೈಸೆನ್ಸ್ ಮಾಡುವಾಗ ನಾನು THO ಗೆ ಹಣ ಕೊಟ್ಟಿದ್ದೇನೆ, ಹಾಗಾಗಿ ನಮ್ಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಮ್ಗೆ ತಿಂಗಳಿಗೆ ಇಲ್ಲಿ 1,80,000 ನಮ್ಗೆ ಖರ್ಚು ಉಂಟು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳುವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದೊಂದು ಲ್ಯಾಬ್ ಅನ್ನುವಂಥದ್ದು ಒಂದು ದಂಧೆ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಲ್ಲಲ್ಲಿ ಕ್ಲಿನಿಕ್ ಗಳಾಗಿದೆ, ಸರಿಯಾದ ರೀತಿಯ ಪರಿಶೀಲನೆ ಮಾಡ್ತಾ ಇಲ್ಲ. ನಮ್ಮ ಅಲ್ಲಿಯ THO ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ರೀತಿಯ ಅದನ್ನ ಪರಿಶೀಲನೆ ಮಾಡದೆ ಅದನ್ನ ಒಬ್ಬರಿಗೆ ಕೊಡುವಂತದ್ದಾಗಿರ್ಬೋದು. ಅದರ ಲ್ಯಾಬಿನ ಒಂದು ಓನರ್ ಯಾವುದೇ ರೀತಿಯ ಮೆಡಿಕಲ್ ಗ್ರಾಜುಯೇಟ್ ಅಲ್ಲ.